ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೋಡು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಕೋಡು, ಕೆಲವೊಂದು ಯೋಜನೆಗಳು ನೆನಗುದಿಗೆ ಬಿದ್ದಿದೆ, ಅದನ್ನ ಆದಷ್ಟು ಬೇಗ ಯೋಜನೆಯಾರಂಭಿಸಿ ಅಂತ ಕಿವಿಮಾತು ಹೇಳಿದರು. ಈಗ ನಿಮ್ಮ ಹತ್ರ ಮಾಹಿತಿ ಇದ್ರೆ ಅದು ಫೀಸಬಲ್ ಆಗಿತ್ತು, ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದಾದರೆ ಆಗ ಅವರು ಏನು ಮುಂಚಿತವಾಗಿ ಅವರು ಡಿಸೈನ್ ಮಾಡುವಾಗ ಅದಕ್ಕೆ ಆದಾಯನೂ ಕೂಡ ಹೊಂದಿಸಿರ್ತಾರೆ. ಅವರು ಸ್ವಂತ ಸಂಪನ್ಮೂಲದಿಂದ ಆದಾಯ ಹೊಂದಿಸಿದ್ದಾರೋ ಅಥವಾ ಯಾವ್ದಾದ್ರು ಪುರಸ್ಕಾರ ಪ್ರಶಸ್ತಿನಾದ್ರು ಬಂದು ನಮ್ಮ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿಗೆ ಬಂದಿದ್ರೆ ಅದರಲ್ಲೂ ಕೂಡ ಅವರು ಹಾಕೊಳ್ಳೋ ಅವಕಾಶ ಇದೆ. ಮೊದಲು ನೀವು ಡಿಸೈನ್ ಸ್ಟಡಿ ಮಾಡಿ, ಅದರ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡಿ, ಏನು ಅನುಕೂಲಗಳು ಏನಾಗುತ್ತೆ ಅಂತ, ಆಮೇಲೆ ಬೇಕಾದ್ರೆ ನೀವು ಅದರ ಅನುಮೋದನೆ ಈ ಸಭೆಯಲ್ಲಿ ಕೊಡೋ ವಿಚಾರ ಮುಂದಿನ ಸಭೆ ತಗೊಬನ್ನಿ. ಶಾಂಕ್ಷನ್ ಆದಮೇಲೆ ಈಗ ಪುನಃ ಅದನ್ನು ಮಂಜೂರಾತಿಯನ್ನು ರದ್ದು ಮಾಡಿದ್ದಾರೆ. ಮತ್ತೊಂದು ಕಡೆಯಿಂದ ಹೇಗೆ ರದ್ದು ಏನಾಯಿತು ಸಾರ್ವಜನಿಕರ ಇದರಿಂದಲೇ ಅದರ ಸಾರ್ವಜನಿಕರ ಏನು ಇದಿತ್ತು ಅಹವಾಲುಗಳು ಏನಿತ್ತು ಅದರ ಪ್ರಕಾರ ಅದು ರದ್ದಾಯಿಲ್ಲ. ಯಾವ ಕಾರಣಕ್ಕೆ? ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.